ಹೃದಯ ಸಂಬಂಧ ಸಿಕ್ಕುಡುಪುನ ಬೆದ್ರಾ ಮೂಡು ಕೊಣಾಜದ ಸಂತೋಷ್ ಪನ್ಪುನರಿನ ಮಗಲು ಸಾನ್ವಿನ ಮರ್ದದ ಖರ್ಚಿಗೆ ಜವಣೇರು ಬೆದ್ರಾ ಸಂಘದಕುಲು ಇಂಚಿಪ್ಪ 1 ಲಕ್ಷ ರೂಪಾಯಿ ಒದಗಾದೆರ. ಬೆದ್ರಾ ಸಮಾಜ ಮಂದಿರಡು ಕರಿಂಜೆ ಮುಕ್ತಾನಂದ ಸ್ವಾಮೀಜಿರು ಪಣವನ್ನು ಕೈಪಗತೆರ. ಬೆದ್ರಾ ಮೂಡು ಕೊಣಾಜದ ಸಂತೋಷ್ ಪನ್ಪುನರಿನ ಮಗಲು ಸಾನ್ವಿಗೆ ಹೃದಯಾಸಿ ಕೀತದು ಐಕ ಮರ್ದ ನಡತೊಂದುಂಡು. ಇಂಚಿಪ್ಪ ಬೆದ್ರಾ ಸಮಾಜ ಮಂದಿರಡು ಜವಣೇರು ಬೆದ್ರಾ ಸಂಘದಕುಲು ಸಾನ್ವಿನ ಮರ್ದದ ಖರ್ಚಿಗೆ 1 ಲಕ್ಷ ರೂಪಾಯಿನ ಕೊರಿಯರೆ ಕಾರ್ಯಕ್ರಮದೇದಿತ್ತೆರ. ಕರಿಂಜದ ಶ್ರೀ ಮುಕ್ತಾನಂದ ಸ್ವಾಮೀಜಿಯರು 1 ಲಕ್ಷ ರೂಪಾಯಿನ ಸಾನ್ವಿನ ಕುಟುಂಬಗೂ ಕೈಪಗತ್ತೆರ. ಸ್ವಾಮೀಜಿಯರು ಆಶೀರ್ವಚನ ಕೊರ್ದು ಜವಣ ಜವಂದಿನ ಎಡ್ಡೆ ಉದ್ದೇಶದಡೆ ಕೊನಪುನ ಕೆಲಸನು ಜವಣೇರು ಬೆದ್ರ ಸಂಘಟನೆ ಕರಿನ 2 ವರ್ಷಗಳು ದಿಂಚ ಮಲ್ತೊಂದುಂಡು. ಐತಾರ ನಿರ್ಮಲದ ಅಭಿಯಾನದಿ ಒಂದೆರ ನೆತ್ತೆರ್ ದಾನಲ ಮಲ್ತೊಂದುಲ್ಲೆರ ಸಂಘಟನೆಗೆ ಎಡ್ಡೆಪು ಬೈಕ್ ವೆನ್ ಪಂಡೆರ. ಆದರೆ ಇವತ್ತೊಂದು ಮಗುವಿಗೆ ವಿಶೇಷವಾಗಿ ಮಾನವೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಒಂದು ಅದರ ಹೃದಯ ಶಸ್ತ್ರಚಿಕಿತ್ಸೆಗೆ ಒಂದಷ್ಟು ಕೊಡುಗೆಗಳನ್ನು ಕೊಡುವುದನ್ನು ನೋಡಿದಾಗ ನನಗೆ ಅನಿಸ್ತದೆ, ಜವಣೇರು ಬೆದ್ರ ಕೇವಲ ಮೂಡಬಿದ್ರೆಯನ್ನು ಸ್ವಚ್ಛ ಮಾಡಿದಂಥ ಸಂಘಟನೆ ಅಲ್ಲ, ಸ್ವತಃ ಮನಸ್ಸನ್ನು ಸ್ವಚ್ಛ ಮಾಡಿದಂಥ ಮಾನವೀಯ ಮೌಲ್ಯವನ್ನು ಜವಣೇರು ಬೆದ್ರ ಸಂಘಟನೆ. ಅದರಿಂದ ನಾನಿವತ್ತು ಅಮರ್ಕೋಟೆ ಮತ್ತು ಅವರ ತಂಡವನ್ನು ಇವತ್ತು ವಿಶೇಷವಾಗಿ ಅಭಿನಂದಿಸಲೇಬೇಕು. ಜವಣೇರು ಬೆದ್ರದ ಗುರ್ಕಾರ್ಯರು ಅಮರ್ಕೋಟೆ ಗುರ್ಕಾರ್ಮೆ ವಹಿಸಿದ ಪಾತೆರ್ದು ಒವ್ವೇ ಫಲ ಬಯಕಂದೆ ಕೆಲಸ ಮಲ್ತೊಂದುಲ್ಲ ಅವು ಸಮಾಧಾನ. ಬಾಲ್ಯದ ಮರ್ದಗಾದ ವಿಕ್ಕಿ ಶೆಟ್ಟಿ ಆಳ್ವಾಸ್ ನುಡಿಸಿರಿ ಪೊರ್ತುಡು ವೇಷ ಪಾಡ್ದು ಕಾಸು ಒಟ್ಟು ಮಲ್ತದೇರ ಒಂದು ಎಂಕ್ಲಿಗೂ ಸಾಯ ಆಂಡಂದು ಪಂಡೇರ. ಜವಣೇರು ಬೆದ್ರದ ಪದಾಧಿಕಾರಿಲು ಸದಸ್ಯರು ಬಿನ್ನೆರು ಸಾನ್ವಿನ ಇಲ್ಲಲ್ದಕ್ಕಲು ಪಾಲ್ದೆ ತೊಂಡೆರ.